ನೀಟ್ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಹಾಗೂ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟವನ್ನು ಬೆಂಬಲಿಸಿ ಮಂಗಳೂರಿನಲ್ಲಿ ಎಸ್ಎಫ್ಐ ಡಿವೈಎಫ್ಐ ಜಂಟಿ ನೇತೃತ್ವದಲ್ಲಿ ನಗರದ ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಈ ವೇಳೆ ಮಾತನಾಡಿದ ಡಿವೈಎಫ್ಐ ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನಿಟ್ಟು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಹಿತ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟವು ದೇಶದ ಉದ್ದಗಲಕ್ಕೂ ವ್ಯಾಪಿಸಿದೆ ಎಂದು ತಿಳಿಸಿದರು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿ.ಕೆ. ಇಮ್ತಿಯಾಜ್ ಮಾತನಾಡಿ, ಕಳೆದ 12 ವರ್ಷಗಳ ಅವಧಿಯಲ್ಲಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಇಡೀ ಶಿಕ್ಷಣ ಕ್ಷೇತ್ರವನ್ನೇ ಹಾಳು ಮಾಡಿದೆ. ಈ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವಾಡಿದೆ ಎಂದು ಹೇಳಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪ್ರೊಫೆಸರ್ ನರೇಂದ್ರ ನಾಯಕ್, ಯಶವಂತ್ ಮರಳಿ, ಎಸ್ಎಫ್ಐ ಜಿಲ್ಲಾ ಮುಖಂಡ ವಿನಾಯಕ್, ಮನೋಜ್ ವಾಮಂಜೂರ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಜಿಲ್ಲಾ ಮುಖಂಡರಾದ ನಿತಿನ್ ಕುತ್ತಾರು, ನವೀನ್ ಕೊಂಚಾಡಿ, ನ್ಯಾಯವಾದಿ ದಿನೇಶ್ ಹೆಗಡೆ ಉಳೆಪಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆರಂಭವಾಗಿ ಅಂದರೆ ಇವತ್ತಿಗೆ 8 ದಿನಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 17ರಂದು ದೆಹಲಿ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಸತೀಶ್ ಗೋಲ್ಚಾ ಎನ್ನುವಂಥವರು ದೆಹಲಿಯಲ್ಲಿ ಬಹಳ ವರ್ಷಗಳ ಕಾಲ ಪೊಲೀಸ್ ಅಧಿಕಾರಿಯಾಗಿ ದೆಹಲಿಯ ಪ್ರತಿಯೊಂದು ಜನವಿಭಾಗಗಳ ನಡುವೆ ಮತ್ತು ಅಲ್ಲಿನ ಆಗುಹೋಗುಗಳ ಬಗ್ಗೆ ಗೊತ್ತಿದ್ದಂಥ ಅಧಿಕಾರಿಯಾಗಿದ್ದಂಥ ಸತೀಶ್ ಗೋಲ್ಚಾ ಅವರನ್ನು ಇದೇ ಜುಲೈ 17ರಂದು ನಮ್ಮ ಈ ದೇಶದ ಗೃಹ ಮಂತ್ರಿ ಅವರನ್ನು ಬದಲಾವಣೆ ಮಾಡಿದರು. ಅವರ ಸ್ಥಾನಕ್ಕೆ ಏನು ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಂಥ ಮತ್ತು RSSಗೆ ಭಾಳ ಹತ್ತಿರವಾಗಿದ್ದಂಥ ಅನುರಾಗ್ ಠಾಕೂರ್ ಅವರನ್ನು ಅಲ್ಲಿ ದೆಹಲಿ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಿಸಿದ ನಂತರ ಆ ಹೋರಾಟದಲ್ಲಿದ್ದಂಥವ್ರ ಮೇಲೆ ಒಂದು ಹಿಂಸೆಯನ್ನು ಹೇರ್ತಕ್ಕಂಥ ಕ್ರೌರ್ಯದ ಮೂಲಕ ಮತ್ತು ಆಕ್ರಮಣಕಾರಿಯಾಗಿ ಈ ಹೋರಾಟವನ್ನು ಬಗ್ಗುಬಡಿಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದು ಇಡೀ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಇಡೀ ಜಗತ್ತಿನ ಮುಂದೆ ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆಯನ್ನು ಹರಾಜು ಹಾಕಿರ್ತಕ್ಕಂಥ ಏನು ಈ ದೇಶದ ಗೃಹ ಮಂತ್ರಿ ಇದ್ದಾರೆ ಅಮಿತ್ ಶಾ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಥಳಿಸಿದ್ದಾರೆ, ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಮಹಿಳಾ ಯುವಜನರ ಮೇಲೆ ಯಾವ ರೀತಿಯಲ್ಲಿ ಅವರು ದೌರ್ಜನ್ಯ ಮಾಡಿದ್ದಾರೆ, ಮಹಿಳೆಯರ ಗುಪ್ತಾಂಗಗಳಿಗೆ ಅವರ ಲಾಠಿಗಳಿಂದ ಗುದ್ದುವಂಥ ಒಂದು ದೃಶ್ಯವನ್ನು ನಾವು ನೋಡಿದ್ದೇವೆ. ಮಹಿಳೆಯರ ಗುಪ್ತಾಂಗಗಳಿಗೆ ಕೈ ಹಾಕತಕ್ಕಂಥ ಒಂದು ಪೊಲೀಸರ ನೀಚ ಕೃತ್ಯವನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಯುವಜನರ ಮೇಲೆ ಪೇಲೆಟ್ಗಳನ್ನು ಬಿಟ್ಟು ಅವರ ಕಣ್ಣುಗಳಿಲ್ಲದಾಗಿ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಒಬ್ಬರು ಸಾಕ್ಷಿ ಎನ್ನುವಂಥ ಒಂದು ವಿದ್ಯಾರ್ಥಿನಿ ಇನ್ನೂ ಕೂಡ ಏನು ಎನ್ನುವಂಥದ್ದನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳಿಲ್ಲ. ಸಾಕ್ಷಿಯ ಕುಟುಂಬದವರಿಗೆ ಕೂಡ ಆ ಸಾಕ್ಷಿಯನ್ನು ನೋಡಲಿಕ್ಕೆ ಬಿಡ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳು ನೋಡಿದಾಗ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಆಕ್ರಮಣಕಾರಿಯಾಗಿ ಮತ್ತು ಹಿಂಸಾತ್ಮಕವಾಗಿ ಈ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಈ ಹೋರಾಟ ಖಂಡಿತವಾಗಿಯೂ ನಿಲ್ಲೋದಿಲ್ಲ. ಪೊಲೀಸರ ಕಾರ್ಯವೈಖರಿ ಯಾವ ರೀತಿ ಇದೆ ನಾವು ನೋಡಿದ್ದೇವೆ. ಇವತ್ತು ಗಡ್ಡ ಬಿಟ್ಕೊಂಡವರು, ಕೈಗೆ ನೂಲು ಕಟ್ಟಿಕೊಂಡವರು, ಯಾವುದೇ ಯೂನಿಫಾರ್ಮ್ ಹಾಕ್ಕೊಳ್ಳದೆ ಲಾಠಿ ಇಟ್ಕೊಂಡವರು ಒಂದು ಕಡೆ ಆದರೆ, ಯೂನಿಫಾರ್ಮ್ ಹಾಕ್ಕೊಂಡು ನೇಮ್ ಪ್ಲೇಟ್ ಹಾಕ್ಕೊಳ್ಳೋದಂಥ ಪೊಲೀಸರನ್ನು ನಾವು ನೋಡಿದ್ದೇವೆ. ಇವತ್ತು ಅವರ ಹೆಸರು ಹೇಳಲಿಕ್ಕೆ ಕೂಡ ತಯಾರಿಲ್ಲದಂಥ ಪೊಲೀಸರನ್ನು ನಾವು ನೋಡಿದ್ದೇವೆ. ಇದು ಒಂದು ರೀತಿಯಲ್ಲಿ ಹೋರಾಟವನ್ನು ಬಗೆಹರಿಸಲಿಕ್ಕೆ ಆಗಿರ್ತಕ್ಕಂಥ ತಂತ್ರ. ಆದರೆ ಈ ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಸಂಗಾತಿಗಳು ವಿದ್ಯಾರ್ಥಿ ಯುವಜನರು ಇವತ್ತು ಪೊಲೀಸ್ ಖಾಕಿ ಒಳಗೆ ಸಂಘಿಗಳಾಗಿದ್ದರೆ ಇವತ್ತು ಸಂಘಿಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹೋರಾಟದ ಕಣದಿಂದ ಹಿಂದೆ ಸರಿಯಲ್ಲ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದ್ರ ಮೂಲಕ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ. ಆ ಒಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ಆ ಹೋರಾಟ ಇವತ್ತು ನರೇಂದ್ರ ಮೋದಿಗೆ ಆತುರಾತುರವಾಗಿ ಮಧ್ಯರಾತ್ರಿ ಬಂದು ಸೆಲ್ಫ್ ಟಾಕ್ ವಿಡಿಯೋ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದ್ರೆ ಇದು ನರೇಂದ್ರ ಮೋದಿ ಸರ್ಕಾರದ, BJP ಸರ್ಕಾರದ, RS ಸರ್ಕಾರದ ಕೌಂಟೌನ್ ಆರಂಭ ಆಗಿದೆ ಅನ್ನುವಂಥದ್ದು ಒಂದು ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಏನು ಬರೆಸುವಂತ ಒಂದು ಎಕ್ಸಾಮ್ ಅನ್ನು ನಡೆಸುವಂತ ಯಾವ ಯೋಗ್ಯತೆ ಈ ಒಂದು ಸಂಸ್ಥೆಗೆ ಇಲ್ಲ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಈ ಒಂದು NTA ಸಂಸ್ಥೆಗೆ
ನೀಟ್ ಎಕ್ಸಾಮ್ ಪರೀಕ್ಷೆಯನ್ನು ಭರಿಸುವಂತ ಒಂದು ಹೊಣೆಗಾರಿಕೆಯನ್ನು ಕೊಟ್ಟು ಇವತ್ತು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಮಣ್ಣುಪಾಲು ಮಾಡಿದ್ದನ್ನ ನೀವು ನೋಡ್ತಾ ಇದ್ದೀವಿ. ಸುಮಾರು 22ರಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಆತ್ಮಹತ್ಯೆಯನ್ನ ಮಾಡಿದ್ದಾರೆ. ಅದೆಷ್ಟು ವಿದ್ಯಾರ್ಥಿಗಳು ತಮ್ಮ ಬದುಕಿಗೆ ಹೈರಾಣಾಗಿಸಿ ಇವತ್ತು ಶಿಕ್ಷಣದಿಂದ ವಂಚಿತರಾಗಿ ಈ ಒಂದು ಪರೀಕ್ಷೆಗೆ ತಯಾರು ಮಾಡಿದಂತ ಅನೇಕ ವಿದ್ಯಾರ್ಥಿಗಳು ಈಗ ಮಾನಸಿಕವಾಗಿ ಕೊರಗುವಂತ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಈ ವಿದ್ಯಾರ್ಥಿಗಳ ಭವಿಷ್ಯವನ್ನ ಮಾತಾಡಬೇಕು. ಈ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ, ಈ ಸೋರಿಕೆ ಆಗಿರ್ತಕ್ಕಂಥ ಹಿಂದಿರುವಂತಹ ಷಡ್ಯಂತ್ರ ಏನಿದೆ, ಇದರಲ್ಲಿ ಇರ್ತಕ್ಕಂಥ ಏನು ಭಾಗಿದಾರರಿದ್ದಾರೆ ಅವರನ್ನ ಜೈಲಿಗೆ ಸೇರಿಸಬೇಕು. ಮತ್ತೆ ಇದರ ಹೊಣೆಯನ್ನ ಯಾರಾದ್ರೂ ಹೊತ್ಕೊಂಡ್ರೆ ಈ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ತಾನು ನೈತಿಕ ಹೊಣೆಯನ್ನ ಒಪ್ಪಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿ ಚಳುವಳಿ ಇವತ್ತು ಅವರ ರಾಜೀನಾಮೆಯನ್ನ ಕೇಳ್ತಾ ಇದೆ. ಈ ರಾಜೀನಾಮೆಯನ್ನ ಕೇಳ್ಕೊಂಡು ಇವತ್ತು ಸೋನಂ ವಾಂಗ್ಚುಕ್ ಆಗಿರ್ಬಹುದು ಅಥವಾ ಕಾಂಗ್ರೆಸ್ ಜನತಾ ಪಾರ್ಟಿಯ ವಿದ್ಯಾರ್ಥಿ ಸಂಘಟನೆ, ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದೆ. ಆದ್ರೆ ಆಳುವಂತ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಏನಿದೆ, ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನ ಕಿತ್ತಾಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಕನಿಷ್ಠ ಈ ವಿದ್ಯಾರ್ಥಿ ಚಳುವಳಿ ನಡೆಸತಕ್ಕಂತ ವಿದ್ಯಾರ್ಥಿಗಳ ನಿಮ್ಮ ನೋವು ಏನು ಅಂತ ಕೇಳಲಿಕ್ಕೆ ಈವರೆಗೂ ಕೂಡ ಅವರ ಧರಣಿ ಮಂಟಪಕ್ಕೆ ಬರಲಿಲ್ಲ. ಅಥವಾ ಇವರ ಸರ್ಕಾರವನ್ನ ಪ್ರತಿನಿಧಿಸಿ ಒಬ್ಬ ಸಚಿವ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಇವರ ಧರಣಿ ಮಂಟಪಕ್ಕೆ ಹೋಗ್ಲಿಲ್ಲ. ಬದಲಾಗಿ ಇವರು ಮಾಡತಕ್ಕಂತ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದೆಹಲಿಯ ಪೊಲೀಸರನ್ನ ಗೂಂಡಾಗಿರಿ ಪ್ರವೃತ್ತಿ ಮಾಡುವ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂತ ಘಟನೆಯನ್ನ ನಾವು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ಏನು ದೆಹಲಿಯಲ್ಲಿ ಇವತ್ತು ಅಕ್ಷರಶಃ ರಣರಂಗ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏನು ಹಲ್ಲೆ ಮಾಡಿರ್ತಕ್ಕಂತ ದೆಹಲಿಯ ಪೊಲೀಸರು ಮಾತ್ರ ಅಲ್ಲ, ಅವರೊಳಗೆ ಏನು ಈ ಬಿಜೆಪಿಯ ಗೂಂಡಾಗಳು ಕೂಡ ಸೇರಿಕೊಂಡಿದ್ದಾರೆ. ಅದೆಷ್ಟು ಪೊಲೀಸ್ ಅಲ್ಲದವರು ಕೂಡ ಗೂಂಡಾಗಳು ಕೂಡ ಅವರೊಟ್ಟಿಗೆ ಸೇರಿ ಇವತ್ತು ವಿದ್ಯಾರ್ಥಿಗಳಿಗೆ ಮೇಲೆ ದೈಹಿಕವಾದ ಹಲ್ಲೆಗಳನ್ನ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಲೈಂಗಿಕವಾದ ಕಿರುಕುಳವನ್ನ ಕೊಟ್ಟಿರೋದನ್ನ ನಾವು ಇವತ್ತು ಸಾಮಾಜಿಕ ಜಾಲದಲ್ಲಿ ಕಾಣ್ತಾ ಇದ್ದೀವಿ. ಏನಿವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಈ ಬಗ್ಗೆ ಮಾತಾಡಲಿಕ್ಕೆ ಒಂದೇ ಒಂದು ಶಬ್ದವನ್ನ ತೆಗಿಲಿಕ್ಕೆ ಸಾಧ್ಯ ಆಗಿದೆ. ಏನು ನಿನ್ನೆ ರಾತ್ರಿ ಏಕಾಏಕಿ ಬಂದು ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಆಗಿ ಬಂದಿದೆ. ಅಂದ್ರೆ ಇವರಿಗೆ ಈ ವಿದ್ಯಾರ್ಥಿ ಚಳುವಳಿ ಮಾಡಿರ್ತಕ್ಕಂಥ ಹೋರಾಟ ಏನಿದೆ, ಈ ವಿದ್ಯಾರ್ಥಿ ಸಂಘಟನೆ ಕಳೆದ ಹಲವಾರು ದಿನಗಳಿಂದ ನಡೆಸ್ತಕ್ಕಂಥ ಹೋರಾಟದಿಂದ ನರೇಂದ್ರ ಮೋದಿ ಅವರಿಗೆ ಅಂದ್ರೆ ಈ ದೇಶದ ಪ್ರಧಾನಿ ಅವರಿಗೆ ನಿತ್ಯನೇ ಬೀರದ ಹಾಗೆ ಈ